ಕಾಗೆ ಕೊಂಡಿತ್ತು. ಕೊನೆಗೂ ಕಾಗೆ ಒಂದು ಮರವನ್ನು ಕಂಡಿತು. ಅದು ಮರವನ್ನು ಕಂಡು ತುಂಬಾ ಸಂತೋಷವಾಯಿತು. ಅದು ಖುಷಿಯಿಂದ ಮರಕ್ಕ ಹೋಯಿತು. ಅದು ಮರದಲ್ಲಿ ಸ್ವಲ್ಪ ನೀರಿತ್ತು. ಕಾಗೆ ನೀರನ್ನು ತಪ್ಪಲು ಸಾಧ್ಯವಾಗಿಲ್ಲ. ಈ ನೀರನ್ನು ಹೇಗೆ ಕುಡಿಯಲಿ? ಸುಟ್ಟಿತ್ತು. ಈ ನೀರನ್ನು ಹೇಗೆ ಕುಡಿಯಲಿ? ಹೇಗೆ ಸುಟ್ಟಿತ್ತು. ಜಾನಕಾಗೆ ಒಂದು ಉಪಾಯವನ್ನು ಕಂಡುಕೊಂಡಿತ್ತು. ಮರಗಳಲ್ಲಿ ಕಲ್ಲುಗಳು ಇದ್ದವು. ಕಾಗೆ ಮರವನ್ನು ತಂದು ಮರವನ್ನು ಹಾಕಿತ್ತು. ನೀರು ಮೇಲಕ್ಕೆ ಬಂತು. ಕಾಗೆ ಸಂತೋಷದಿಂದ ನೀರು ಕುಡಿಯಿತು. ಅಲ್ಲಿಂದ ಕಾಗೆ ಹಾರಿ ಹೋಯಿತು. ಇದು ಜಾನಕಾಗೆ ಅಲ್ಲವೇ? ಕಥೆಯನ್ನು ಮುನ್ನೋಡಿಸಿ ಮತ್ತೆ ಯಶಸ್ಸು ಬರ್ತದೆ ಎಂಬ ನೀತಿ ಪಾಠವು ತಿಳಿದುಕೊಂಡೆವು. ಧನ್ಯವಾದ.